In the serene landscape of Deribile Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. Handcrafted natural diamond jewelry from Malabar Golden Diamonds. I'm moving easy, I'm feeling breezy. Got a rhythm to my stride. Give me the good day, give me some sunshine. The good Some call it feeling, we call it driving. The new Taigun. Welcome to driving. Volkswagen Mangalore, Airport Road, Yeyadi, Mangalore. Volkswagen. ಈ ಕಾರ್ಯಕ್ರಮದ ಪ್ರಾಯೋಜಕರು Kedar, high living luxury homes by Mukund Realty. Digital Planet, Brahma Samaj Complex, Now Bharat Circle, Mangalore. Malabar Golden Diamonds presents The Brides of India. Volkswagen Mangalore, Airport Road, Yeyadi, Mangalore. Volkswagen. Elipoya deemed to be university. The Ocean Pearl, welcome to hospitality. ಆರೋಗ್ಯವಂತ ನಾಳೆಗಾಗಿ ಕೆಎಸ್ ಹೆಗ್ಡೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಮುಕುಂದ್ ರಿಯಾಲಿಟಿ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ನಮಸ್ಕಾರ ಮಂಗಳೂರಿಗೆ ಸ್ವಾಗತ. ನಾನು ಕಾವ್ಯ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಪುಕೆಟ್ನಿಂದ ದಿಲ್ಲಿಗೆ ಬರುತ್ತಿದ್ದ ಏರ್ ಇಂಡಿಯಾ ವಿಮಾನ ದಿಢೀರನೆ ಸುಮಾರು 300 ಅಡಿ ಕೆಳಕ್ಕೆ ಕುಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೆಸಲಾದ 2 ಡೋಪಿಂಗ್ ಪರೀಕ್ಷೆಗಳಲ್ಲೂ ವಿಮಾನದ ಪೈಲಟ್ ಇನ್ ಕಮಾಂಡ್ ವಿಫಲರಾಗಿದ್ದಾರೆ. ಆಗಸ್ಟ್ 4ರಂದು 137 ಪ್ರಯಾಣಿಕರು ಮತ್ತು 8 ಸಿಬ್ಬಂದಿಯನ್ನ ಹೊತ್ತು ಪುಕೆಟ್ನಿಂದ ದಿಲ್ಲಿಗೆ ಬರುತ್ತಿದ್ದ ವಿಮಾನ ವಾಯು ಪ್ರಕ್ಷುಬ್ಧತೆಗೆ ಸಿಲುಕಿತ್ತು. ಈ ವೇಳೆಗೆ ವಿಮಾನ ದಿಢೀರನೆ ಸುಮಾರು 300 ಅಡಿ ಕೆಳಕ್ಕೆ ಕುಸಿದಿತ್ತು. ಘಟನೆಯಲ್ಲಿ ಕನಿಷ್ಠ 20 ಪ್ರಯಾಣಿಕರು ಮತ್ತು 2 ವಿಮಾನ ಸಿಬ್ಬಂದಿ ಗಾಯಗೊಂಡಿದ್ರು. ದಿಲ್ಲಿಯಲ್ಲಿ ಹಾರಾಟದ ಬಳಿಕ ನಡೆಸಿದ ಪರೀಕ್ಷೆಯಲ್ಲಿ ಪೈಲಟ್ ಮಾದಕ ವಸ್ತು ಸೇವಿಸಿರುವುದು ದೃಢಪಟ್ಟಿತ್ತು. ಕೆಲ ಸಮಯದ ಬಳಿಕ ಮತ್ತೊಂದು ಪರೀಕ್ಷೆ ನಡೆಸಲಾಗಿದ್ದು, ಅದರಲ್ಲೂ ಫಲಿತಾಂಶ ಧನಾತ್ಮಕವಾಗಿ ಬಂದಿದೆ ಎಂದು ಮೂಲಗಳು ತಿಳಿಸಿವೆ. ಸಾಮಾನ್ಯವಾಗಿ ಗಾಂಜಾ ಎಂದು ಕರೆಯಲಾಗಿರುವ ಮರಿಜುವಾನವನ್ನ ಪೈಲಟ್ ಸೇವಿಸಿದನು ಎಂಬುದು ಪರೀಕ್ಷೆಯಲ್ಲಿ ನಿರ್ದಿಷ್ಟವಾಗಿ ದೃಢಪಟ್ಟಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೈಲಟ್ ಮತ್ತು ಸಹ ಪೈಲಟ್ ಇಬ್ಬರನ್ನ ವಿಚಾರಣೆ ಪೂರ್ಣಗೊಳ್ಳುವವರೆಗೂ ಕರ್ತವ್ಯದಿಂದ ಅಮಾನತುಗೊಳಿಸಲಾಗಿದೆ.
ಕೊಲಂಬಿಯಾದಲ್ಲಿ ನಡೆದ ಭಯಾನಕ ಭೂಕಂಪದ ಸಾವು ಸಂಖ್ಯೆಯು 250 ಸಮೀಪಿಸಿದೆ. ಅವಶೇಷಗಳಡಿ ಶವಗಳು ಸಿಗುತ್ತಲೇ ಇವೆ. ಕೊಲಂಬಿಯಾದ ಪಶ್ಚಿಮ ಭಾಗದಲ್ಲಿ ನಡೆದ ಭೂಕಂಪ ಅಪಾರ ಹಾನಿಯನ್ನ ಮಾಡಿದೆ. ಸರ್ಕಾರವು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ. 230ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಕಟ್ಟಡಗಳ ಅಡಿ ಶವಗಳು ಸಿಗುತ್ತಿರುವುದರಿಂದ ಸಾವು ಸಂಖ್ಯೆ ಇನ್ನಷ್ಟು ಏರಲಿದೆ ಎನ್ನಲಾಗಿದೆ. 570ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು ಹಲವರ ಸ್ಥಿತಿ ಚಿಂತಾಜನಕವಾಗಿದೆ. ಶಾಲೆ, ಮನೆ, ವಾಣಿಜ್ಯ ಕಟ್ಟಡ ಎಂದು 1577 ಕಟ್ಟಡಗಳು ಬಿದ್ದು ಹೋಗಿವೆ. ಅವಶೇಷಗಳ ಅಡಿಯಿಂದ ಜನರ ರಕ್ಷಣೆಗೆ ಸಮರೋಪಾದಿಯಲ್ಲಿ ಕೆಲಸ ನಡೆದಿದೆ. ಚೋಕು, ರಿಸರಾಲ್ಡ್, ಕ್ಯಾಪಿ ಪ್ರದೇಶಗಳು 7.4 ತೀವ್ರತೆಯ ಭೂಕಂಪದಲ್ಲಿ ಪೂರ್ಣ ಅಡಿಮೇಲಾಗಿದೆ. ಲಕ್ಷಾಂತರ ಜನರು ಬೀದಿಗೆ ಬಿದ್ದಿದ್ದಾರೆ. ಇಲ್ಲೆಲ್ಲ ರೆಡ್ ಅಲರ್ಟ್ ಘೋಷಿಸಿ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ತುಳು ಭಾಷೆ, ಸಂಸ್ಕೃತಿ ಮತ್ತು ಜಾನಪದ ಪರಂಪರೆಯ ಪ್ರಮುಖ ಕೇಂದ್ರವಾಗಿ ಕಾಸರಗೋಡಿನಲ್ಲಿ ಸ್ಥಾಪನೆಗೊಂಡಿದ್ದ ಕೇರಳ ತುಳು ಅಕಾಡೆಮಿಯು ಇಂದು ಯಾವುದೇ ಚಟುವಟಿಕೆಗಳಿಲ್ಲದೆ ಸಂಪೂರ್ಣ ನಿಷ್ಕ್ರಿಯಗೊಂಡು ನೇಪಥ್ಯಕ್ಕೆ ಸರಿಯುತ್ತಿದೆ. 2 ದಶಕಗಳ ಹಿಂದೆ ಅಂದಿನ ಮುಖ್ಯಮಂತ್ರಿ ವಿಎಸ್ ಅಚ್ಯುತಾನಂದನ್ ಅವರು ಮಂಜೇಶ್ವರ ಹೊಸಂಗಡಿ ದುರ್ಗಿತದಲ್ಲಿ ಉದ್ಘಾಟಿಸಿದ ಈ ಅಕಾಡೆಮಿಯು ಹಿರಿಯ ತುಳು ವಿದ್ವಾಂಸ ಡಾಕ್ಟರ್ ವೆಂಕಟರಾಜ ಪುಣಚಿತ್ತಾಯ ಅವರ ನೇತೃತ್ವದಲ್ಲಿ ಆರಂಭದಲ್ಲಿ ಅತ್ಯುತ್ಸಾಹದಿಂದ ಕಾರ್ಯನಿರ್ವಹಿಸುತ್ತಿತ್ತು. ತಿರುವನಂತಪುರ, ಮುಂಬೈ ಸೇರಿದಂತೆ ಹಲವೆಡೆ ವಿಚಾರ ಸಂಕಿರಣಗಳನ್ನು ನಡೆಸಿ 3 ತಿಂಗಳಿಗೊಮ್ಮೆ ತೆಂಬರೆ ಎನ್ನುವ ಪುಸ್ತಕವನ್ನು ಪ್ರಕಟಿಸ್ತಾ ಇತ್ತು. ಕಳೆದ ಸಲದ ಎಡರಂಗ ಸರ್ಕಾರದ ಕಾಲಾವಧಿಯಲ್ಲಿ ಉತ್ತಮ ಕಾರ್ಯ ನಡೆದಿರುವುದಾಗಿ, ಅವಕಾಶವಾದವನ್ನ ಉನ್ನಯಿಸುತ್ತಿರುವುದಾಗಿ ಮಾಜಿ ತುಳು ಅಕಾಡೆಮಿಯ ಅಧ್ಯಕ್ಷ ಕೆಆರ್ ಜಯಾನಂದ ಅವರು ಕೆಲವೊಂದು ಸುದ್ದಿ ಮಾಧ್ಯಮಗಳಲ್ಲಿ ಅಪಪ್ರಚಾರಗಳು ನಡೆಯುತ್ತಿದೆ. ಆದರೆ ನನ್ನ ಆಡಳಿತಾವಧಿಯಲ್ಲಿ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಉತ್ಸಾಹದಿಂದ ನಿರ್ವಹಿಸಿರುವುದಾಗಿ ಅವರು ಹೇಳಿದರು. ಆದರೆ ಈಗಿನ ಹೊಸ ಸರ್ಕಾರದ ಆಗಮನದ ಬಳಿಕ ಅಕಾಡೆಮಿ ಕಚೇರಿಗೆ ನಿತ್ಯ ಬೀಗ ಜಡಿಯಲಾಗುತ್ತಿದ್ದು, ಗ್ರಂಥಾಲಯ ಹಾಗೂ ಸಭಾಂಗಣವಿದ್ರೂ ಸಾರ್ವಜನಿಕ ಬಳಕೆಗೆ ಸಿಗುತ್ತಿಲ್ಲ. ಕೇವಲ ಕೆಲವು ಕಾರ್ಯಕ್ರಮಗಳನ್ನು ಹೊರತುಪಡಿಸಿದ್ರೆ ಸಾಹಿತ್ಯ ಪ್ರಕಟಣೆ, ಸಂಶೋಧನೆ ಮತ್ತು ಅಕಾಡೆಮಿಕ್ ಕೆಲಸಗಳು ಸಂಪೂರ್ಣ ಸ್ಥಗಿತಗೊಂಡಿವೆ. ತುಳು ಭಾಷೆ ಮತ್ತು ಸಂಸ್ಕೃತಿಯ ಉಳಿವಿಗೆ ಶಾಲಾ ಕಾಲೇಜುಗಳನ್ನು ಕೇಂದ್ರೀಕರಿಸಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು, ಸಾಹಿತಿ ಕಲಾವಿದರಿಗೆ ಪ್ರಶಸ್ತಿ ನೀಡುವುದು ಮತ್ತು ದಾಖಲೀಕರಣದಂತಹ ಅಕಾಡೆಮಿಕ್ ಕೆಲಸಗಳನ್ನು ಮರುಪ್ರಾರಂಭಿಸಬೇಕು ಎಂದು ಸ್ಥಳೀಯರು ಹಾಗೂ ಸಾಹಿತ್ಯಾಸಕ್ತರು ಆಗ್ರಹಿಸಿದ್ದಾರೆ. ಕಡಬ ತಾಲೂಕು ರಾಮಕುಂಜ ಗ್ರಾಮದ ಆತೂರಿನ ಉದ್ಯಮಿ ಸಿದ್ದಿಕ್ ಎಂಬುವರ ಮನೆಯಲ್ಲಿ ಫ್ರಿಡ್ಜ್ ಸ್ಫೋಟಗೊಂಡು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಆತೂರು ನಿವಾಸಿ, ವಿದೇಶದಲ್ಲಿ ಉದ್ಯೋಗದಲ್ಲಿರುವ ಸಿದ್ದಿಕ್ ಎಂಬುವರ ಮನೆಯಲ್ಲಿ ಈ ಘಟನೆ ನಡೆದಿದೆ. ಘಟನೆಯ ವೇಳೆ ಮನೆಯಲ್ಲಿ ಸಿದ್ದಿಕ್ ಅವರ ಪತ್ನಿ ಆರಿಫಾ ಮಾತ್ರ ಇದ್ದು ಅವರು ಅಪಾಯದಿಂದ ಪಾರಾಗಿದ್ದಾರೆ. ಫ್ರಿಡ್ಜ್ ಸ್ಫೋಟಕ್ಕೆ ಮನೆಗೆ ಹಾನಿಯಾಗಿದೆ. ಮತ್ತೆ ನಾನು ಹೊರಗೆ ಬಂದು ಮತ್ತೆ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ. ಹಿಂದಿನ ಬಾಗಿಲಿಂದ ನೀವು ಹೊರಗೆ ಬಂದು ಮತ್ತೆ ಇವರೆಲ್ಲ ಬಂದು ಗ್ಲಾಸ್ ಎಲ್ಲ ಹೊಡೆದು ನೀರೆಲ್ಲ ಹಾಕಿದ್ರು. ಬೇರೆ ಕಿಚನ್ ಅಲ್ಲಿ ಏನೇನು ಐಟಮ್ ಬೇರೆ? ಗ್ರೈಂಡರ್, ಮಿಕ್ಸರ್, ಇದು ವುಡ್ ಆ್ಯಂಡ್ ರಾಬ್, ಮಿಕ್ಸಿ ಮತ್ತು ನಮ್ಮ ಇಂಟೀರಿಯರ್ ವರ್ಕ್ ಎಲ್ಲ ಹೋಗಿ. ನಷ್ಟ ಲಕ್ಷ ರೂಪಾಯಿ ನಷ್ಟ, 120 ಬಡ್ಚಿ.
ಹೊರಗೆ ಆಗುತ್ತೆ. ಮಧ್ಯಾಹ್ನ ಗಂಟೆ ಮಧ್ಯಾಹ್ನ ಮನೆಯಲ್ಲಿ ನಾನು ಒಬ್ಬಳೇ ಇದ್ದದ್ದು. ನಾನು ಬಾತ್ರೂಮಲ್ಲಿದ್ದೆ. ಹಾಗೆ ಸೌಂಡ್ ಏನೋ ಕರೆಂಟ್ ಏನೋ ಪ್ರಾಬ್ಲಮ್ ಅಂತೇಳಿ ನಾನು ಹೇಗೆ ಹೊರಗೆ ಬಂದು ನನಗೆ ಗೊತ್ತಿಲ್ಲ. ಹೊರಗೆ ಬರುವಾಗ ಬೆಂಕಿ ಹಚ್ಚಾಗಿತ್ತು. ಮತ್ತು ನಾನು ಹೊರಗೆ ಹುಡುಕೊಂಡು ಬಂದದ್ದು. ಮತ್ತು ಗ್ಯಾಸ್ ಆಫ್ ಮಾಡಿ ಮನಸ್ಸಿಟ್ಟೊಂದು ಆಫ್ ಮಾಡಿದೆ. ಮತ್ತೆ ಎಲ್ಲರೂ ಬಂದರು ಕಾಲ್ ಮಾಡಿ. ಮಕ್ಕಳು ಶಾಲೆ ಇದೀಗ ಸುದ್ದಿಯಲ್ಲಿ ಚಿಕ್ಕ ವಿರಾಮ. The Islamic Academy of Education was established in 1991. The academy established Yenapoya Dental College in 1992 and set up medical, nursing and physiotherapy colleges subsequently. Yenapoya University thus became the first unaided deemed university. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. ನ್ಯಾಕಿನಿಂದ A+ ಗ್ರೇಡ್ ಮಾನ್ಯತೆ ಹಾಗೂ NIRF 2025ರಲ್ಲಿ 80ನೇ ಸ್ಥಾನ ಪಡೆದಿರುವ ನಿಟ್ಟೆ ವಿಶ್ವವಿದ್ಯಾಲಯವು ತನ್ನ ಅಂಗಸಂಸ್ಥೆಗಳಾದ NMAM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಟ್ಟೆ ಹಾಗೂ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಇಲ್ಲಿ ಬಿಟೆಕ್ ಕೋರ್ಸ್ಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ. ಪ್ರತಿಭಾವಂತ ಹಾಗೆಯೇ ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ 100% ಟ್ಯೂಷನ್ ಫೀ ಮನ್ನಾ, ವಿದ್ಯಾರ್ಥಿ ವೇತನಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ apply.nitte.edu.in. ವಿರಾಮದ ಬಳಿಕ ನಮಸ್ಕಾರ ಮಂಗಳೂರಿಗೆ ಮತ್ತೊಮ್ಮೆ ಸ್ವಾಗತ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕಾರ್ಕಳ ವಲಯದ 31ನೇ ವಾರ್ಷಿಕ ಸಭೆ ಅಧ್ಯಕ್ಷ ಪ್ರಮೋದ್ ಚಂದ್ರಪೈ ಮುನಿಯಾಲ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಕಳದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಎಸ್ಕೆಪಿಎ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಅಧ್ಯಕ್ಷ ನವೀನ್ ರೈ ಪಂಚಾಳ ಉದ್ಘಾಟಿಸಿ ಜಿಲ್ಲೆಯ ವಿವಿಧ ಯೋಜನೆಗಳನ್ನು ಸದಸ್ಯರು ಸದುಪಯೋಗಪಡಿಸಿಕೊಳ್ಳಬೇಕು, ವಿಶೇಷವಾಗಿ ಛಾಯಾ ಸಾಂತ್ವನ ಯೋಜನೆಗೆ ಎಲ್ಲರೂ ಕೈಜೋಡಿಸುವ ಮೂಲಕ ಆಪತ್ಕಾಲದಲ್ಲಿ ಸದಸ್ಯರಿಗೆ ನೆರವಾಗುವಂತೆ ಸಹಕರಿಸಬೇಕು ಎಂದು ಕರೆ ನೀಡಿದರು. ಪರಸ್ಪರ ಸಹಕಾರ ಹಾಗೂ ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಮುನ್ನಡೆಯುತ್ತಿರುವ ನಮ್ಮ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಇಂದು ತನ್ನ 31ನೇ ವರ್ಷದ ವಾರ್ಷಿಕ ಸಭೆಯ ಸಂಭ್ರಮದಲ್ಲಿದೆ. ಕಳೆದ 3 ದಶಕಗಳಿಗೂ ಮೀರಿದ ಈ ಪಯಣದಲ್ಲಿ ಹಿರಿಯರ ಮಾರ್ಗದರ್ಶನ, ಪದಾಧಿಕಾರಿಗಳ ಪರಿಶ್ರಮ ಹಾಗೂ ಪ್ರತಿಯೊಬ್ಬ ಸದಸ್ಯರ ಸಹಕಾರವೇ ನಮ್ಮ ಸಂಘಟನೆಗೆ ಶಕ್ತಿಯಾಗಿದೆ. ಅಧ್ಯಕ್ಷೀಯ ಭಾಷಣದಲ್ಲಿ ಪ್ರಮೋದ್ ಚಂದ್ರಪೈ ಮುನಿಯಾಲು ಅವರು ಮಾತನಾಡಿ, ವಲಯದ ನೂತನ ಯೋಜನೆಯಾದ ವೈದ್ಯ ಬಂಧು ಕಾರ್ಡ್ ಅನ್ನು ಸದಸ್ಯರಿಗೆ ವೈದ್ಯಕೀಯ ಸಲಹೆಗಾಗಿ ನೀಡಲಾಗುತ್ತಿದೆ. ತುರ್ತು ಸಂದರ್ಭಗಳಲ್ಲಿ ಇದು ಸಹಕಾರಿಯಾಗಲಿದೆ ಎಂದರು. ಸದಸ್ಯ ಪ್ರಶಾಂತ್ ಬಜುಗೊಳಿ ಅವರ ಸಹಕಾರವನ್ನು ಸ್ಮರಿಸಿದರು. ಅಲ್ಲದೆ ಸದಸ್ಯರಿಗೆ ಆಪತ್ಕಾಲದಲ್ಲಿ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಸಹಾಯ ಹಸ್ತ ನಿಧಿ ರಚಿಸಲಾಗುತ್ತಿದ್ದು, ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು.
ಛಾಯಾಗ್ರಹಣದಿಂದ ನನಗೆ ತೊಂದರೆ ಆಗಲಿಲ್ಲ, ತಂತ್ರಜ್ಞಾನದಿಂದ ತೊಂದರೆ ಆಗಲಿಲ್ಲವ ಎನ್ನುವ ಒಂದು ಮನಸ್ಸನ್ನ ಈ ಮುಂದಿನ ಮಹಾಸಭೆಯಲ್ಲಿ ಹೇಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡಿಕೊಂಡು ಬಹಳ ಖುಷಿಯಿಂದ ಈ ವಾರ್ಷಿಕ ಸಭೆಯನ್ನು ಉದ್ಘಾಟಿಸಿದ್ದೇನೆ. ಇವತ್ತು 13ನೇ ಮಹಾಸಭೆ ನಮಗೆ ಜಿಲ್ಲೆಗೆ, 14ನೇ ಮಹಾಸಭೆ ಮೂಡಬಿದ್ರೆಯಲ್ಲಿ ಇವತ್ತಿಗೆ ಮುಗಿತದೆ. ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಕೆಲಸ ಕಾರ್ಯಗಳ ಮಾಡಲಿಕ್ಕೆ ನಾವು ಹೊರಡ್ತೇವೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ. ಸಂಘಟನೆಯನ್ನ ವ್ಯಕ್ತಿಗೋಸ್ಕರ ನಾವು ಬರುವುದು ಬೇಡ, ನಾವು ಸಂಘಟನೆಗೋಸ್ಕರ ಎಲ್ಲರಿಗೋಸ್ಕರ ನಾವು ಬರುವ. ನಾನು ಬಂದಿದ್ದೇನೆ ಅಂತ ಹೇಳಿ ಯಾರು ಬರೋದು ಬೇಡ. ಸೌತ್ ಕನ್ನಡ ಫೋಟೋಗ್ರಾಫರ್ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಈ ಸಂಘಟನೆಗಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಂಡು ಅವಕಾಶಕ್ಕಾಗಿ ವಂದಿಸ್ತೇನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕ ಗೋಪಾಲ್ ಸುಳ್ಯ, ಪ್ರಧಾನ ಕಾರ್ಯದರ್ಶಿ ಅಜಯ್ ಕುಮಾರ್, ಜಿಲ್ಲಾ ಉಪಾಧ್ಯಕ್ಷ ದತ್ತಾತ್ರೇಯ, ಜಿಲ್ಲಾ ಕಟ್ಟಡ ಸಮಿತಿ ಸದಸ್ಯ ಪ್ರಸಾದ್ ಐಸಿರಾ, ಕಾರ್ಕಳ ವಲಯದ ಗೌರವಾಧ್ಯಕ್ಷ ಟಿವಿ ಸುಶೀಲ್ ಕುಮಾರ್ ಸೇರಿದಂತೆ ಜಿಲ್ಲಾ ಹಾಗೂ ವಲಯದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಸಂಘಟನೆಯ ಕಾರ್ಯಚಟುವಟಿಕೆಗಳಲ್ಲಿ ವರ್ಷಪೂರ್ತಿ ವಿಶೇಷ ಸೇವೆ ಸಲ್ಲಿಸಿದ ಸುಶಾಂತ್ ಬಜಗೋಳಿ, ಪ್ರಶಾಂತ್ ಬಜಗೋಳಿ ಹಾಗೂ ವಿಶ್ರಾಂತ ಬಜಗೋಳಿ ಅವರನ್ನು ಗೌರವಿಸಲಾಯಿತು. ಸುಶಾಂತ್ ಬಜಗೋಳಿ ಸ್ವಾಗತಿಸಿದರು. ವಾರ್ಷಿಕ ಲೆಕ್ಕಪತ್ರವನ್ನು ಕೋಶಾಧಿಕಾರಿ ಸತೀಶ್ ಆಚಾರ್ಯ ವರಂಗ ಮಂಡಿಸಿದರು. ವಾರ್ಷಿಕ ವರದಿಯನ್ನು ಪ್ರಧಾನ ಕಾರ್ಯದರ್ಶಿ ಶೇಖರ್ ಕೊಕ್ಕುಜೆ ವಾಚಿಸಿದರು. ಕಾರ್ಯಕ್ರಮವನ್ನು ವಿಠ್ಠಲ್ ಅಮೀನ್ ಕಾರ್ಕಳ ನಿರೂಪಿಸಿದರು. ಜೊತೆ ಕಾರ್ಯದರ್ಶಿ ಸುಜಿತ್ ತಂಚನ್ ಧನ್ಯವಾದ ಅರ್ಪಿಸಿದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. ಮಸ್ಕತ್ನ ಬೋಶರ್ನ ಸಿಪಿಎಫ್ಎಸ್ ಹಾಲ್ನಲ್ಲಿ ಅಮಾರಿ ನೃತ್ಯ ಅಕಾಡೆಮಿ ವತಿಯಿಂದ ಪಂಚಮುಕುಳ ರಂಗಪ್ರವೇಶಂ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಬ್ರಾಹ್ಮಣಿ ನೃತ್ಯ ಫೈನ್ ಆರ್ಟ್ಸ್ ಎಲ್ಎಲ್ಸಿ ಕ್ರಿಯೇಟಿವ್ ಈವೆಂಟ್ಸ್ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಡಿನಾಡು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗುರು ವಿದುಷಿ ತೀರ್ಥ ಕಟೀಲ್ ಅವರ ಶಿಷ್ಯರು ತಮ್ಮ ನೃತ್ಯ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ಶಾಸ್ತ್ರೀಯ ನೃತ್ಯದ ಲಯಬದ್ಧ ಹೆಜ್ಜೆಗಳು, ಮನಮೋಹಕ ಅಭಿನಯ ಮತ್ತು ಭಾರತೀಯ ಸಂಸ್ಕೃತಿಯ ಸೊಗಡನ್ನು ಬಿಂಬಿಸಿದ ಕಲಾ ಪ್ರದರ್ಶನಗಳು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದವು. ವಿದುಷಿ ತೀರ್ಥ ಕಟೀಲ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ರಂಗಪ್ರವೇಶವು ವಿದೇಶಿ ನೆಲದಲ್ಲೂ ಭಾರತೀಯ ನೃತ್ಯ ಪರಂಪರೆಯನ್ನು ಉಳಿಸಿ ಬೆಳೆಸುವ ಮಹತ್ವದ ಪ್ರಯತ್ನವಾಗಿ ಮೂಡಿಬಂತು. ಕಾರ್ತಿಕ್ ಕುಂದರ್ ಅವರ ಈವೆಂಟ್ ಸಹಯೋಗದಲ್ಲಿ ನಡೆದ ಪಂಚಮುಕುಳ ರಂಗಪ್ರವೇಶಂ ಭಾರತೀಯ ನೃತ್ಯ ಕಲೆಯ ಶ್ರೀಮಂತಿಕೆಯನ್ನು ಜಾಗತಿಕ ವೇದಿಕೆಯಲ್ಲಿ ಪರಿಚಯಿಸುವ ಮತ್ತೊಂದು ಹೆಜ್ಜೆಯಾಯಿತು. ಭಾರತೀಯ ಸಂಸ್ಕೃತಿಯ ಕಂಪನ್ನು ವಿದೇಶಿ ನೆಲದಲ್ಲೂ ಪಸರಿಸಿದ ಪಂಚಮುಕುಳ ರಂಗಪ್ರವೇಶಂ ಕಲಾಭಿಮಾನಿಗಳ ಮನದಲ್ಲಿ ಅಚ್ಚಳಿಯದ ಕಲಾ ಅನುಭವ ಮೂಡಿಸಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಸ್ಕತ್. ಬಾಲ್ಯದಲ್ಲಿಯೇ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಮೂಲಕ ಶಿಕ್ಷಣ ಮತ್ತು ಸಂಸ್ಕಾರ ನೀಡಿದರೆ ಮಕ್ಕಳು ಕೆಟ್ಟ ಕೆಲಸಗಳಿಗೆ ತಪ್ಪು ದಾರಿಗೆ ಹೋಗುವುದಿಲ್ಲ ಎಂದು ಶ್ರೀಚಕ್ರ ಕಂಟೈನರ್ಸ್ ಮತ್ತು ಲೈಟ್ ಈಡ್ಸ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಉದಯ್ ಶೆಟ್ಟಿ ಗುಂಡುಕಲ್ ಅವರು ಹೇಳಿದರು. ಬೋಳ ಯಕ್ಷಾಕ್ಷರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಅಶ್ವತ್ಥನಾರಾಯಣ ಭಜನಾ ಮಂಡಳಿ ಬರಬೈಲು ಬೋಳ ಇದರ ಆಶ್ರಯದಲ್ಲಿ ನಡೆದ ವೀರಮಣಿ ಕಾಳಗ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಯಕ್ಷಗಾನ ಹಾಗೂ ಸಂಘಟನಾ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಂಡರೆ ಅವರು ತಪ್ಪು ದಾರಿಗೆ ಹೋಗದೆ ಶಿಸ್ತು ಮತ್ತು ಸಂಸ್ಕಾರ ಹೊಂದಿದ ಸುಸಂಸ್ಕೃತ ನಾಗರಿಕರಾಗಿ ಬೆಳೆಯಲು ಸಾಧ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ತಾಳಮದ್ದಳೆಯನ್ನು ಮಾಡಬೇಕಂತ ಒಂದು ಯೋಜನೆ ಇಟ್ಟಾಗ ನಮ್ಮ ಆತ್ಮೀಯರು, ನನ್ನ ಜೂನಿಯರ್, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯಾಧ್ಯಕ್ಷರಾದ ಸುಧಾಕರ್ ಅವರು ಮತ್ತು ಉದಯ್ ಶೆಟ್ಟಿ ಮೂಡುಮನೆ ಇವರು ಒಂದು ಯೋಜನೆ ಮಾಡಿ ನಮಗೆ ಕೇಳಿದಾಗ ನಾವು ಹೇಳಿದೆ ಮಾಡುವ ಮಾರ ಅಂತ ಹೇಳಿದೆ. ಆ ರೀತಿ ಈಗ ಒಂಜರಕಟ್ಟೆ ಶಾಲೆಯಲ್ಲಿ ತುಳು ಐಸರವನ್ನು ಮುಗಿಸಿ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಯಕ್ಷಗಾನ ತಾಳಮದ್ದಳೆಗೆ ಇಷ್ಟು ಜನ ಸೇರುವುದಂದರೆ ಒಂದು ಅದ್ಭುತವಾದಂಥ ಒಂದು ಸಪೋರ್ಟ್ ಅಂತ ನಮಗೆಲ್ಲರಿಗೂ ತುಂಬ ಖುಷಿ ಆಗ್ತದೆ. ಅಂದರೆ ನಾವು ಚಿಕ್ಕಂದಿನೇ ಇರುವಾಗ, ನಾನು ಇಲ್ಲೇ ಬೆಳೆದು ದೊಡ್ಡನಾದವ, ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ ಮಂಜರಬಲ್ಕೆಯಲ್ಲಿ ಅಥವಾ ಒಂಜರಗಟ್ಟೆಯಲ್ಲಿ ಟೆಂಟ್ ಹಾಕಿ ರಾತ್ರಿಯಲ್ಲಿ ಕೆಲವು ಸರಿ ಟಿಕೆಟ್ ಇಟ್ಟು ಯಕ್ಷಗಾನವನ್ನು ಮಾಡ್ತಾಯಿದ್ರು. ಅಂದರೆ ನಾವು ಆಗ ಸ್ವಲ್ಪ ಹಣದ ವ್ಯವಸ್ಥೆ ಸ್ವಲ್ಪ ಇರಲಿಲ್ಲ ನಮಗೆಲ್ಲರಿಗೂ. 12 ಗಂಟೆಗೆ ವೆಯ್ಟ್ ಮಾಡಿ 12 ಗಂಟೆಯ ನಂತರ ನಾವು ಎಲ್ಲರೂ ಒಳಗೆ ಹೋಗೋದು. ಯಾಕೆಂದರೆ 10 ಗಂಟೆ ಹಿಡಿದು ಬೊಕ್ಕ ಟಿಕೆಟ್ಗೆ ನುಗ್ಗಲು ಇರಲಿ ಇಚ್ಛೆ. ಆ ರೀತಿಯಲ್ಲಿ ನಾವು ಎಲ್ಲರೂ ಯಕ್ಷಗಾನದ ಅಭಿಮಾನಿಗಳು. ಅಂದರೆ ತುಂಬ ಕಾರ್ಯಕ್ರಮದಲ್ಲಿ ಬೋಳ ಸದಾಶಿವ ಶೆಟ್ಟಿ, ಉದಯ ಶೆಟ್ಟಿ ಮೂಡುಮನೆ, ಜಗನ್ನಾಥ ಶೆಟ್ಟಿ ಕಲ್ಲಬೆಟ್ಟು, ಶಿಕ್ಷಕ ತುಕಾರಾಮ ಶೆಟ್ಟಿ, ಸತೀಶ ಶೆಟ್ಟಿ ಪೆಜತಬೆಟ್ಟು, ಅಕ್ಷಯ ಅಡ್ಯಂತಾಯ, ವಾಸುದೇವ ಹೆಬ್ಬಾರ್, ದೇವದಾಸ್ ಕಾಮತ್, ವಿಶ್ವನಾಥ ಶೆಟ್ಟಿ, ಬಿಎಸ್ ಪ್ರಕಾಶ್ ಆಚಾರ್ಯ, ಸತೀಶ್ ಪ್ರಭು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯಕ್ಷಗಾನ ಕಲಾವಿದರಾದ ದೇವಿಪ್ರಸಾದ್ ಆಳ್ವ ತಲಪಾಡಿ, ಯೋಗೇಶ್ ಆಚಾರ್ಯ ಉಳೆಪಾಡಿ, ಅಶೋಕ್ ಆಚಾರ್ಯ ಉಳೆಪಾಡಿ, ಜಬ್ಬಾರ್ ಸಮೋ ಸಂಪಾಜೆ,
ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ, ಸದಾಶಿವ ಆಳ್ವ ತಲಪಾಡಿ, ಸತೀಶ ಮಾಣಿ ಹಾಗೂ ರವಿಚಂದ್ರ ಬಂಜಾರಕಟ್ಟೆ ಭಾಗವಹಿಸಿದ್ರು. ಬೋಳಾ ಸುಧಾಕರ ಆಚಾರ್ಯ ಕಾರ್ಯಕ್ರಮ ನಿರೂಪಿಸಿದ್ರು. ಅಶ್ವತ್ಥನಾರಾಯಣ ಭಜನಾ ಮಂಡಳಿಯ ಕಾರ್ಯದರ್ಶಿ ಸತೀಶ್ ಶೆಟ್ಟಿ ಅಗ್ಯುಟ್ಟು ಧನ್ಯವಾದ ಸಲ್ಲಿಸಿದ್ರು. ರವಿರಾಜ್ V4 ನ್ಯೂಸ್ ಪಡುಬಿದ್ರಿ. ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು Kedar High Living Luxury Homes by Mukund Realty. Digital Planet, Brahma Samaj Complex, Now Bharat Circle, Mangalore. Malabar Gold and Diamonds presents The Brides of India. Volkswagen Mangalore, Airport Road, Yeyadi, Mangalore. Volkswagen. Enipoya deemed to be university. The Ocean Pearl, welcome to hospitality. ಆರೋಗ್ಯವಂತ ನಾಳೆಗಾಗಿ KS ಹೆಗ್ಡೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್.